ಕೆಂಜೇರಿನಲ್ಲಿ ಗೋಶಾಲೆಯಲ್ಲಿದ್ದ ದನಕರುಗಳು ಇಂದು ಬೀದಿ ಪಾಲಾಗಿದ್ರು. ಚುನಾವಣೆಯ ಸಂದರ್ಭದಲ್ಲಿ ಗೋವುಗಳ ಹೆಸರಿನಲ್ಲಿ ರಾಜಕೀಯ ಮಾಡುವ ಬಿಜೆಪಿ ಸಂಸದ ಶಾಸಕರು ಮೌನವಾಗಿದ್ದು, ಈ ಮೂಕ ಪ್ರಾಣಿಗಳ ರೋದನ ಕೇಳುವವರಿಲ್ಲ ಎಂದು ಮಾಜಿ ಮೇಯರ್ ಕವಿತಾ ಸನಿಲ್ ಆರೋಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಕ್ಕೋಟಿ ದೇವರುಗಳು ವಾಸ ಮಾಡುವ ದನಕರುಗಳನ್ನು ಕೆಂಜಾರಿನಲ್ಲಿ ಗೋಶಾಲೆಯ ಅತಿಕ್ರಮಣ ತೆರವು ಮಾಡುವ ನೆಪದಲ್ಲಿ ಬಿಜೆಪಿಯವರು ಬೀದಿ ಪಾಲು ಮಾಡಿದ್ದಾರೆ. ಆದರೆ ದೇವರೇ ನೆಲೆಸಿರುವ ದನಕರುಗಳನ್ನು ಮಾತ್ರ ಗೋವುಗಳ ಬಗ್ಗೆ ಮಾತನಾಡುವವರ ಆಡಳಿತವಿದ್ರೂ ಬೀದಿ ಪಾಲು ಮಾಡಿ ಅವುಗಳಿಗೆ ಆಶ್ರಯವಿಲ್ಲದಂತೆ ಮಾಡಲಾಗಿದೆ. ಯಾರದೋ ಮೇಲಿನ ಕ್ರೋಧವನ್ನ ಮೂಕ ಪ್ರಾಣಿಗಳ ಮೇಲೆ ತೀರಿಸಲಾಗಿದೆ. ಇದರ ಶಾಪ ಬಿಜೆಪಿಗರಿಗೆ ತಟ್ಟದಿರದು ಎಂದು ಕವಿತಾ ಸನಿಲ್ ಹೇಳಿದರು. ಇವತ್ತು ಬಿಜೆಪಿಯವರು ಎಲೆಕ್ಷನ್ ಬಂದ ಕೂಡಲೇ ಗೋವುಗಳಿಗೆ ಪೂಜೆ ಮಾಡುವುದೇನು, ಹಿಂದುತ್ವದ ಬಗ್ಗೆ ಮಾತಾಡುವುದೇನು, ಹಿಂದೂಗಳ ದೇವರು ಇರ್ಬೋದು, ಗೋವೇ ದೇವರು ಅಂತ ಹೇಳಿ ಪೂಜೆ ಮಾಡುವ ಇವತ್ತು ಬಿಜೆಪಿಗರು ಎಲ್ಲಿದ್ದಾರೆ ಅಂತ ನಾವು ಕೇಳಬೇಕಾಗಿದೆ. ಇವರಿಗೆ ಎಲೆಕ್ಷನ್ ಬರುವ ಟೈಮಲ್ಲಿ ಮಾತ್ರ ಗೋವುಗಳ ನೆನಪು. ಗೋ ಅಂತ ಹೇಳಿದ್ರೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ಆ ಗೋವಲ್ಲಿ ಇರ್ತಾರೆ. ಒಂದು ಕಡೆಯಿಂದ ಗೋ ಪೂಜೆ ನಾವು ಹಿಂದುತ್ವ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಿಂದ ಹೊಡೆದಾಕಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಿಂದ ನಾವಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಅಂತ ಯಾರನ್ನೋ MLA ಪ್ರತಿಭಟನೆಗೆ ಕೂರಿಸ್ತಾರೆ. ಅಲ್ಲಿ ಪ್ರತಿಭಟನೆಯಲ್ಲಿ ಕೂರಿಸಿ ನಂತರ ನಾವು ಊರಿನವರನ್ನೆಲ್ಲ ಸಮಾಧಾನ ಪಡಿಸಿ ನಾವು ಸಮಾಧಾನ ಆಗಿದೆ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಪ್ರಭಾಕರ ಭಟ್ರು ಹೇಳ್ತಾರೆ ಅಲ್ಲಿ ಗೋಶಾಲೆ ಇಲ್ಲಲ್ಲ ಮಾರಾಯ ಅಂತ ಹೇಳ್ತಾರೆ. ಏನಿದು? ಏನೇ ಇರ್ಬೋದು, ಏನೇ ಸಮಸ್ಯೆ ಇರಬಹುದು, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡದೆ ಯಾರೋ ಮೇಲಿನ ಸಿಟ್ಟು ಕಶಕ್ತಿ ಇರ್ಬೋದು ಅಥವಾ ಏನೇ ಇರ್ಬೋದು, ಅವರದ್ದು ಏನೇ ಸಮಸ್ಯೆ ಇರ್ಬೋದು, ಯಾರದೋ ಮೇಲಿನ ಸಿಟ್ಟನ್ನು ಅಥವಾ ಏನೋ ಇವರಿಗೆ ಮಾಡಬೇಕು ಅಂತ ಇದ್ರೆ ಆ ಗೋವು ಏನು ತಪ್ಪು ಮಾಡಿದೆ ಸ್ವಾಮಿ? ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸದಾಶಿವೋಳ್ಳಾಲ್, ಸಂತೋಷ್ ಶೆಟ್ಟಿ, ಪ್ರಕಾಶ್ ಸಾಲ್ಯನ್, ದೀಪಕ್ ಪೂಜಾರಿ, ನೀರಜ್ ಪಾಲ್, ಪುರುಷೋತ್ತಮ ಚಿತ್ರಾಪುರ, ರಜನೀಶ್ ಉಪಸ್ಥಿತರಿದ್ದರು.